ತಂದೆ ತಾಯಿಗಳು ನೋಡ್ಕೊಳ್ಳೋ ವಿಚಾರದಲ್ಲಿ ಯಾರು ಕಾಂಪ್ರಮೈಸ್ ಆಗಬೇಡಿ. ರಾಜಕಾರಣ ತೆಗೆದು ಮೇಲೆ ಸೈಡ್ ಗಿಡಿ, ಯಾರಿಗಾದ್ರೂ ಸಹಾಯ ಮಾಡಲಿ. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗಕ್ಕೆ ಮೊದಲು ತಂದೆ ತಾಯಿ ಪೂಜೆ ಮಾಡುವಂತ ಪ್ರಯತ್ನಗಳು ಮಾಡಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಗೌರವ ನೀಡುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿಕ್ಕೇರಿ ಸುರೇಶ್ ತಿಳಿಸಿದ್ರು. ಕೃಷ್ಣರಾಜಪೇಟೆ ತಾಲೂಕಿನ ಹಳೆ ಹರಳಕುಪ್ಪೆ ಗ್ರಾಮದಲ್ಲಿ ನಡೆದ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳ ಎನ್ಎಸ್ ಶಿಬಿರದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಗೋವುಗಳಿಗೆ ಪೂಜಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿಕ್ಕೇರಿ ಸುರೇಶ್ ಮಾತನಾಡಿ, ವಿದ್ಯಾರ್ಥಿಗಳು ಇಲ್ಲಿ ಕಲಿತ ಶಿಸ್ತು, ಸೌಹಾರ್ದಯುತ ಬಾಳ್ವೆ, ನೀತಿ ಪಾಠ ಎಲ್ಲವನ್ನೂ ಮರೆಯದೆ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳಬೇಕು. ಕಲಿಯುವಂತಹ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಅವಕಾಶವಾದಿಗಳಾಗಿರಬೇಕು. ನನ್ನಿಂದ ಅಸಾಧ್ಯ ಎನ್ನುವಂತಹ ಮನೋಭಾವವನ್ನ ಹಿಂದೆ ತ್ಯಜಿಸಿ ಎಲ್ಲವನ್ನು ಎದುರಿಸಿ ಗೆಲ್ಲುವ ಧೈರ್ಯ ಬೆಳೆಸಿಕೊಳ್ಳಬೇಕು. ಮದುವೆಯಾಗಿ ಹೋದ ಮೇಲೆ ಅತ್ತೆ ಮಾವನನ್ನ ತಂದೆ ತಾಯಿ ಎಂದೇ ಭಾವಿಸಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಸಂಸಾರದ ಜವಾಬ್ದಾರಿ ಹೊತ್ತು ಉತ್ತಮ ನಾಗರಿಕರಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಬಸ್ ಸಂತೋಷ್, ನಿವೃತ್ತ ಪ್ರಾಂಶುಪಾಲರಾದ ಜಾನೇಗೌಡ, ಚಂದ್ರಮೋಹನ್, ವಲಯ ಅರಣ್ಯ ಅಧಿಕಾರಿ ಶೈಲೇಂದ್ರ ಕುಮಾರ್, ಪ್ರಾಧ್ಯಾಪಕರಾದ ಗಾಯತ್ರಮ್ಮ, ಮಹೇಶ್, ಚಂದ್ರು, ಯೋಗೇಶ್, ವೀರೇಶ್, ಹಿರಿಯ ಪತ್ರಕರ್ತರಾದ ಕೆಆರ್ ನೀಲಕಂಠ, ಬಳ್ಳೆಕೆರೆ ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ವರದಿ ಶ್ರೀನಿವಾಸ್ ಮಂಡ್ಯ. दूरते दूर दूरंतम दूरतम योस्मान दूरतीतम दूर वयम वयम दूरवामः ओम इति गोमाता देवताभ्यो नमः इति धूपमाग्रापयामि ओम मदभ्यो सानीति एकदा ब्रह्मणोपरति एकदैव यजमान आयस्ते ददाति ओम इति गोमाता देवताभ्यो ओम ನಾ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಇದ್ದಾಗ ನಿಮ್ಮಲ್ಲಿ ಸೋಷಿಯಲ್ ಫಾರೆಸ್ಟ್ ಆಫೀಸರ್ ಇದ್ರು ಕೃಷ್ಣೇಗೌಡ ಅಂತ. ಸರಿ, ಬಹಳಷ್ಟು ವ್ಯತ್ಯಾಸಗಳು ಮಾಡಿದ್ರು. ನಾನು ಅವ್ರ ಆಫೀಸ್ ಇನ್ಸ್ಪೆಕ್ಷನ್ ಮಾಡ್ಕೊಂಡಾಗ ನನ್ಗೆ ಹೇಳಿದ್ರು, ನಾನು ನಿಮ್ಮಂತ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಭಾಳ ಜನ ನೋಡಿದೀನಿ ಅಂತ. ನೀನು ನಂತರ ನೋಡಿರ್ಬೋದು ಭಾಳ ಜನನ, ಬಟ್ ನಂತರದವ್ರು ನೋಡಿಲ್ಲ ಅಂತ. ಸರ್, ನಾವು ನಾಳೆ ಬೆಳಗ್ಗೆ ಇನ್ಸ್ಪೆಕ್ಷನ್ಗೆ ಹಾಕೊಂಡಾಗ ಅವ್ರಿಗೆ ನೀವು ತಿಳ್ಕೊಳ್ಳಿ ಅದನ್ನ ವಿಚಾರನ, ನಾನು ಹೇಳೋದು ಬೇಡ. ಸೊ ಅದರಿಂದ ನನಗೆ ನಿಮ್ಮ ಈ ಪಬ್ಲಿಕ್ ಅವೇರ್ನೆಸ್ ನೀವು ಕ್ರಿಯೇಟ್ ಮಾಡೋ ಭಾವನೆಗಳಿದೆಯಲ್ಲ, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡುವಂಥದ್ದು. ಯಾಕಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ, ಈ ತರ ಸವಲತ್ತುಗಳಿದಾವೆ, ಆ ಸವಲತ್ತುಗಳನ್ನ ಜನಕ್ಕೆ ತಲುಪಿಸ್ಬೋದು ಅನ್ನೋ ಭಾವನೆಗಳು ನಿಮ್ಗೆ ಇದೆಯಲ್ಲ ಸರ್, ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಸೊ ಅದು ಬೇಕು, ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸರ್ಕಾರಿ ಸವಲತ್ತುಗಳು ಈ ತರ ಬಳಸ್ಕೋಬೇಕು ಅಂತ ಬೇಕು. ಮತ್ತೆ ಜಾಬ್ ಕಾರ್ಡ್ ವಿಚಾರದಲ್ಲಿ ಪ್ರತಿ ಗ್ರಾಮದಲ್ಲಿ ಜಾಬ್ ಕಾರ್ಡ್ ಇದೆ. ಜಾಬ್ ಕಾರ್ಡ್ ಇರೋರು ಯಾರು ಕೆಲಸ ಮಾಡಲ್ಲ. ಅಟ್ಲೀಸ್ಟ್ 50% ಕೆಲಸ ಮಾಡೋರು ಕೊಡಿ. 100% ನಾವ್ಯಾರು ಅಚೀವ್ ಮಾಡೋಕ್ಕಾಗಲ್ಲ. ಅದು ಏನೇ ಮಾತಾಡಿದ್ರು ಫೇಕ್ ಅದು. ಯಾಕಂದ್ರೆ ಮೆಷಿನರಿ ಉಪಯೋಗಿಸ್ತಾರೆ. ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಬಡಬಗ್ರು ಇದ್ದಾರೆ, ಅವ್ರಿಗೆ ಅವಕಾಶಗಳು ಮಾಡಿಸಿ. ಆಶ್ರಯ ಮನೆಗಳು ಯಾವುದೇ ಪಂಚಾಯತಿ ಮೆಂಬರ್ಸ್ ಇದ್ರೆ ಆಶ್ರಯ ಮನೆಗಳು ಕೊಡುವಾಗ ಅವ್ರಿಗೆ ಪ್ರಾಮಾಣಿಕವಾಗಿ ಕೊಡುವಂಥ ಕೆಲಸಗಳು ಮಾಡಿ. ಯಾಕೆಂದರೆ ಒಬ್ಬ ಸಾಹುಕಾರ ಮನೆ ಒಂದು 3 ಲಕ್ಷ 4 ಲಕ್ಷ ಕೊಟ್ಟು ಟಿವಿ ತರ್ತಾರೆ. ಒಬ್ಬ ಬಡವನ ಮನೆ 1.5 ಲಕ್ಷದಲ್ಲಿ ಮನೆ ಕಟ್ಕೊತಾನೆ ಅಂದರೆ ಆ ಹಣ ಎಲ್ಲೂ ಯಾರೂ ತಿನ್ನುವಂಥ ಪ್ರಯತ್ನಗಳು ಮಾಡಬಾರ್ದು. ಸರ್, ನಾನು ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಇದ್ದಾಗ 3800 ಮನೆ ಇದ್ದು. ನಮ್ಮಲ್ಲಿ ಯಾವ ಅಧಿಕಾರಿಗಳು ಬೇಕಾದ್ರೂ ಕೇಳಿ, ಈ 34 ಪಂಚಾಯತಿ ಎಲ್ಲಾರು ಕರೆಸಿ ಅವ್ರ ಹತ್ರ ಯಾರು ಹಣ ಮುಟ್ಬಾರ್ದು ಅಂತೇಳಿ 34 ನಮ್ಮ ಮಂಜಣ್ಣ ಇದ್ರು ಕೇಳಿ 34 ಕ್ಯಾಮ್ರಾ ಕೊಡಿಸಿ, ಬಿಲ್ ಫಾರ್ಮ್ಸ್ ಕೊಡಿಸಿ, ಎಲ್ಲೂ ಹಣ ವ್ಯತ್ಯಾಸ ಆಗದಂಗೆ ಅವ್ರ ಚೆಕ್ನ ಅವ್ರ ಮನೆಗೆ ತರಿಸೋ ಪ್ರಯತ್ನಗಳು ಮಾಡಿದ್ದೀವಿ. ಬಡವ್ರ ಹಣ ತಿನ್ಬೇಡಿ. ಪೂರ್ಣ ಕರಪ್ಷನ್ ಪೂರ್ಣ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದು ಲುಕ್ ಲೈಕ್ ಎ ಬ್ಲಡ್. ಅದು ಮನುಷ್ಯನ ಶರೀರದಲ್ಲಿ ರಕ್ತ ಹಂಗೆ ಸಂಚಾರ ಮಾಡಿದ್ಯೋ ಹಂಗೆ ಎಲ್ಲ ರಂಗದಲ್ಲೂ ಹೊಟ್ಟೋಗಿದೆ. ಸೊ ಅಟ್ಲೀಸ್ಟ್ ಏನು ಮಧ್ಯಮವರ್ಗದಿಂದ ಕೆಳಗಡೆ ಏನು ಜನ ಇದ್ದಾರೆ ಅವ್ರ ಹಣ ತಿಂತೋಕಂತ ಕೆಲಸ ಮಾಡಬಾರ್ದು. ಸ್ಟೇಜ್ ಬೈ ಸ್ಟೇಜ್ ಇದು ಕಮ್ಮಿ ಮಾಡಿ ನಮ್ಮ ಒಂದು ಒಳ್ಳೆ ಮೆಸೇಜ್ ಕೊಡ್ತಂಥ ಕೆಲಸ ಮಾಡಿ. ಮುಂದಿನ ದಿನದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ, ಒಳ್ಳೆ ಭಾವನೆಗಳು ಬೆಳೆಸ್ಕೊಳ್ಳಿ, ಒಳ್ಳೆ ಸಂಬಂಧಗಳು ಇಟ್ಕೊಳ್ಳಿ. ಯಾಕಂದರೆ ತಂದೆ ತಾಯಿ ನಿಮ್ಮ ಬದುಕು ಚೆನ್ನಾಗಿರ್ಬೇಕು ಅನ್ನೋ ವಿಚಾರದಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು, ಕಾಲೇಜಿಗೆ ಕಳಿಸ್ಬೇಕು ಅನ್ನೋ ಭಾವನೆ ಇರ್ತದೆ. ಕಾಲೇಜು ಹೋಗೋ ದಾರಿನಲ್ಲಿ ಭಾಳಷ್ಟು ಜನ ದಾರಿ ತಪ್ತಾರೆ. ಆ ತಪ್ಪುವಂಥ ಕೆಲಸಗಳು ಮಾಡಬೇಡಿ. ಯಾಕಂದರೆ ಕುಟುಂಬದ ಗೌರವ, ಕುಟುಂಬದ ಮರ್ಯಾದೆ ಭಾಳ ಮುಖ್ಯ ಅಲ್ಲ. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ಮೀನ್ ರಸ್ತೆ, ಈಗ ನಿಮ್ಮ ರಸ್ತೆ ಈಗ ಸ್ವಲ್ಪ ಚೆನ್ನಾಗಿದೆ. ನಿಮ್ಮ ದೊಡ್ಡಸಂನಲ್ಲಿ ಇನ್ನೂ ಆ ಸ್ಟ್ರೆಚ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಭಾಳಷ್ಟು ಕೆಲವು ವ್ಯತ್ಯಾಸಗಳಿದ್ದಾವೆ. ಯಾರೇ ಆಗಲಿ ಕೆಲಸ ಮಾಡೋರ್ಗೆ ಅವಕಾಶ ಮಾಡೋಂಥ ಕೆಲಸಗಳು ಮಾಡಿ. ಆಮೇಲೆ ಸಾಮಾಜಿಕ ಕಳಕಳಿ ಇರೋಂಥವ್ರಿಗೆ ನೀವು ಅವಕಾಶಗಳು ಮಾಡಿಸಿ. ಆಮೇಲೆ ಎಸ್ಪೆಷಲಿ ನಮ್ಮ ಸಂತೋಷ್ ಮಾತಾಡುವಾಗ ಹೇಳೋದು, ತಂದೆ ತಾಯಿಗಳು ನೋಡ್ಕೊಳ್ಳೋ ವಿಚಾರದಲ್ಲಿ ಯಾರೂ ಕಾಂಪ್ರಮೈಸ್ ಆಗಬೇಡಿ. ರಾಜಕಾರಣ ತೆಗೆದು ಮೇಲೆ ಸೈಡ್ ಗಿಡಿ, ಯಾರಿಗಾದ್ರೂ ಸಹಾಯ ಮಾಡಲಿ. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗೋಕೆ ಮೊದಲು ತಂದೆ ತಾಯಿ ಪೂಜೆ ಮಾಡುವಂಥ ಪ್ರಯತ್ನಗಳು ಮಾಡಿ.
ಬೆಳಗ್ಗೆದ್ದು ತಂದೆ ತಾಯಿ ಮುಖ ನೋಡಿ ಕೆಲಸ ಮಾಡೋದು ಕಲ್ತ್ಕೋಬೇಕು. ಮತ್ತು ಹೆಣ್ಮಕ್ಳುಗಳು ನೀವೇನಿದ್ದೀರಾ, ನನಗೂ ಹೆಣ್ಮಕ್ಳಿದ್ದಾರೆ 3 ಜನ. ಆದರೆ ನೀವು ಫಸ್ಟ್ ನನ್ನ ಮಕ್ಳಿಗೂ ಅದನ್ನೇ ಹೇಳ್ತೀನಿ, ನೀವು ಹೋದ ಮನೆಯಲ್ಲಿ ಅವ್ರನ್ನ ತಂದೆ ತಾಯಿ ಥರ ನೋಡೋಂಥ ಪ್ರಯತ್ನ ಮಾಡಿ. ನಿಮ್ಮ ಮನೆಗೆ ಬರೋರು ನಿಮ್ಮ ತಂದೆ ತಾಯಿ ನೋಡೋದು ಆ ಥರ ನೋಡೋ ಪ್ರಯತ್ನಗಳು ಅವ್ರು ಮಾಡ್ತಾರೆ. ಸಮಾಜಕ್ಕೆ ಒಳ್ಳೊಳ್ಳೆ ಮೆಸೇಜ್ಗಳು ಕೊಡಿ, ಯಾಕಂದರೆ ಅದು ಭಾಳ ಮುಖ್ಯ. ಯಾಕಂದ್ರೆ ಲೈಫು ಭಾಳಷ್ಟು ಇರೋಲ್ಲ. ನೀವು ನೋಡಿರ್ಬೋದು, ಮೈಸೂರು ಮಹಾರಾಜರು ಅರಮನೆ ಕಟ್ಕೊಂಡಿದ್ರು, ನಮ್ದೆಲ್ಲ ಗುಡಿಸು ಲೆಕ್ಕಕ್ಕೆ ಬರೋಲ್ಲ, ಆ ಲೆಕ್ಕಕ್ಕೆ ಲೆಕ್ಕ ಹಾಕೊಂಡಾಗ. ಅವ್ರ ಮನೆ ದತ್ತು ಮಗ ಇರೋದೀಗ. ಅದರಿಂದ ಯಾರಿಗೂ ಶಾಶ್ವತ ಅಲ್ಲ, ಬದುಕು ಭಾಳ ಕಮ್ಮಿ ಇರ್ತದೆ. ಆ ಕಮ್ಮಿ ಬದುಕಿನಲ್ಲಿ ಒಳ್ಳೆ ಭಾವನೆಗಳು ಬೆಳೆಸ್ಕೊಂಡು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ ಕೆಲಸಗಳು ಮಾಡಬೇಕು.